ಉಡುಪಿಯ ಉಚ್ಚಿಲದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಮೈಸೂರು ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಭೇಟಿ ನೀಡಿದ್ದಾರೆ. ಈ ಸಂದರ್ಭ ದೇವಸ್ಥಾನದ ವತಿಯಿಂದ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಬಳಿಕ ಮಹಾಲಕ್ಷ್ಮಿ ದೇವರ ದರ್ಶನ ಮಾಡಿ ಆಶೀರ್ವಾದ ಪಡೆದು ಮಾತನಾಡಿದ ಅವರು, ಇತ್ತೀಚೆಗಷ್ಟೇ ನವೀಕರಣಗೊಂಡ ದೇವಸ್ಥಾನ ಇದು. ಮಹಾಲಕ್ಷ್ಮಿ ದೇವರ ಆಶೀರ್ವಾದ ಪಡೆಯಲು ಇಲ್ಲಿಗೆ ಬಂದಿದ್ದೇನೆ. ಮಹಾಲಕ್ಷ್ಮಿ ನಾಡಿನ ಎಲ್ಲ ಜನರಿಗೂ ಸುಖ, ಸಮೃದ್ಧಿ ಮತ್ತು ಆರೋಗ್ಯ ನೀಡಲಿ ಅಂತ ಹೇಳಿದರು. उत्तरोत्तर अभिवृद्धिरस्तु, महालक्ष्मी पूर्णानुग्रह सिद्धिरस्तु, जगदंब प्रसाद सिद्धिरस्तु. ಎಲ್ಲ ದೇವಾಲಯಕ್ಕೂ ಭೇಟಿ ನೀಡಿ ಮಹಾಲಕ್ಷ್ಮಿ ಮತ್ತು ಬೇರೆ ಬೇರೆ ದೇವರ ಶಕ್ತಿಯನ್ನು ನಮಗೆ ಇನ್ನು ನಮ್ಮ ನಾಡಿನ ಜನತೆಗೆ ಮತ್ತು ನಮಗೂ ಕೂಡ ಒಂದು ಆರೋಗ್ಯವಾಗಿ ಅಭಿವೃದ್ಧಿಯನ್ನು ದಯಪಾಲಿಸಲಿ, ಎಲ್ಲ ಕೆಲಸಗಳನ್ನು ಶ್ರೇಯಸ್ಸನ್ನು ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಅದೇ ಅತ್ಯಂತ ಸಂತೋಷದ ವಿಷಯ. ಈ ದೇವಸ್ಥಾನವೂ ಅದ್ಭುತವಾಗಿದೆ. ಎಷ್ಟೋ ಇಲ್ಲಿ ಲೋಕಲ್ ಆಗಿರೋ ಕಲಾವಿದರು ಮತ್ತು ಶಿಲ್ಪಗಳನ್ನು ಉಪಯೋಗಿಸಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಅದು ನಿಜವಾಗ್ಲೂ ಭಾಳ ಶ್ಲಾಘನೀಯತೆ.